ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ರೆಗ್ ಬೊಡ್ಚಾಂದಿನ ಚಲ್ಲು ಪಾತ್ರ ಪಂಡದು ಮರ್ಯಾದೆ ಪೋಪುನಂಚ ಮಲ್ತಿನ ವಿಧಾನ ಪರಿಷತ್ ಸದಸ್ಯರು ಸಿಟಿ ರವಿಯರನ್ನು ಪೊಲೀಸರು ಬಂಧನ ಮಲ್ತಿದ್ದರು. ಗುರುವಾರ ಮಧ್ಯಾಹ್ನ ಬೆಳಗಾವಿ ಸುವರ್ಣಸೌಧಡು ಮಂತ್ರಿಯರಿಗೂ ಅಪಮಾನ ಮಲ್ತಿನ ಬಗೆಟ್ ಅರಣಮಿತ್ತು ದೂರು ಕೊಡ್ತಿದ್ದರು. ಬೆಳಗಾವಿದ ಸುವರ್ಣಸೌಧಡು ವಿಧಾನ ಪರಿಷತ್ ಸದಸ್ಯರು ಸಿಟಿ ರವಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ರೆಗ್ ಬೊಡ್ಚಾಂದಿನ ಚಲ್ಲು ಪಾತಿರ ಪಂಡಿನ ಮಿತ್ತು ದೂರು ಕೊಡ್ದಿತ್ತನು. ಪರಿಷತ್ತಡು ಸಂವಿಧಾನದ ಬಗೆತ ಚರ್ಚೆಡು ಸಿಟಿ ರವಿಯರ್ನ ಪಾತಿರಗೂ ತಿರ್ಗಾದ ಜವಾಬು ಕೊಡ್ದಿತ್ತಿನ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ರೆಗ್ ಬಾರಿ ಬೊಡ್ಚಾಂದಿನ ಶಬ್ದಡು ಸಿಟಿ ರವಿ ದೂರ್ದಿತ್ತೆರು. ಒಂದು ಬಾರಿ ಒಂದು ವಾರಂಟ್ಗೆ ಕಾರಣ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಗೆಟ್ ಪೊಲೀಸರಿಗೆ ದೂರು ಕೊಡ್ದಿತ್ತೆರು. ಈ ನಡುಟು ಸಿಟಿ ರವಿಯರಿಗೆ ಹೆಬ್ಬಾಳ್ಕರ್ ಬೆರಿಸಾಯದಕ್ಕಲು ಪೆಟ್ಟು ಪಾಡಿರೆ ಪ್ರಯತ್ನ ಮಲ್ತಿನ ಸಂಗತಿಲ ನಡೆತದಿತ್ತನು. ಇದಕ್ಕೆ ವಿರೋಧ ಮಲ್ತದು ಸುವರ್ಣ ವಿಧಾನಸೌಧದ ಮುಟ್ಟುಲಿನ ಮಿತ್ತು ಬಿಜೆಪಿದ ಸದಸ್ಯರನ್ನ ಒಟ್ಟಿಗೂ ಸಿಟಿ ರವಿ ಪ್ರತಿಭಟನೆ ನಡಪಾದರು. ಈ ಪೊರ್ತುಡು ಪೊಲೀಸರು ಬಂಧನ ಮಲ್ಪರೆ ದುಂಬು ಬೈದರು. ಇದಕ್ಕೆ ವಿರೋಧ ಮಲ್ಪನಗ ಪೊಲೀಸರು ಅರಿನು ದೆರ್ತೊಂದು ಕೊನ್ನದು ಪೊಲೀಸ್ ಗಾಡಿಗೆ ಪಾಡಿದ್ದು ಕೊನ್ನುತ್ತೇರು. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ನನ್ನ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ತಾ ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಬೆಳ್ತಂಗಡಿ ಸೆಂಟ್ ತೆರೇಸಾ ಶಾಲೆಡು ಒರ್ಮನಿ ಕ್ಲಾಸ್ ಕಲ್ತೊಂದಿತ್ತಿನ ತಿಂಕ ಕಾರಂದೂರು ಪೆರೊಡಿತ್ತಾಯನ ಕಟ್ಟೆ ಕೈತಲ್ದ ಆಣ್ ಸ್ಟಿಫನ್ ಕ್ರಿಸ್ಮಸ್ ಗೋದಳಿಗೆ ಕರೆಂಟ್ ಲೈಟದ ಕೆಲಸ ಮಲ್ಪನಗ ಕರೆಂಟ್ ಒಯ್ತದು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ನಡೆತದಂಡು. ಬೆಳ್ತಂಗಡಿ ಪೆರೊಡಿತ್ತಾಯನ ಕಟ್ಟೆ ಕೈತಲ್ದ 14 ವರ್ಷದ ಪ್ರಾಯದ ಸ್ಟೀಫನ್ ಪನ್ಪುನ ಆಣೂರಿ ಕರೆಂಟ್ ತಾಗದು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಗುರುವಾರ ನಡೆತದುಂಡು. ಬೆಳ್ತಂಗಡಿ ಸಂತ ತೆರೇಸಾ ಶಾಲೆಡು ಒರ್ಮನೆ ಕ್ಲಾಸ್ ಕಲ್ತೊಂದಿತ್ತಿನ ಸ್ಟೀಫನ್ ಕ್ರಿಸ್ಮಸ್ ಲೆಕ್ಕೊಡು ಬಯ್ಯಗ್ ಇಲ್ಲಡೆ ಸಂತ ಕ್ಲಾಸ್ ಬರಿಯರೆ ಇತ್ತಿ ನೀಡಿದವ್ರ ಇಲ್ಲಲ್ದ ಗೋದಳಿಗೆ ಲೈಟಿಂಗ್ ಮಲ್ಪನಗ ಕರೆಂಟ್ ಒಯ್ತದುಂಡು. ಅಪಗನೆ ಆಯನ ಅಜ್ಜಿ ಬೊಕ್ಕ ನೀಲಿಮ್ಮಿರು ಆಸ್ಪತ್ರೆಗೆ ಕೊನ್ನುತ್ತೇರು. ಅಂಡ ಅಪಗ ಜೀವ ಪೋದಿತ್ತನಂದು ತೆರೆದು ಬೈದುಂಡು. ಈ ಆಣನ ಅಪ್ಪೆಮ್ಮೆರು 2 ವರ್ಷ ದುಂಬು ತೀರಿದೆರು. ಮಿಗ್ಗೆ 7ನೇ ಕ್ಲಾಸ್ ಕಲ್ತೊಂದುಲೆ. ವೇಣೂರು ಪೊಲೀಸ್ ಸ್ಟೇಷನ್ ಅಧಿಕಾರಿ ಶ್ರೀಶೈಲ, ಮೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕ್ಲೆಮೆಂಟ್ ಬ್ರಾಕ್ಸ್ ಜಾಗಿಗೆ ಬತ್ತದು ಸಂಗತಿ ಪಿಂದೊಂದೆರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗೆಟು ಒಂದು ವಾರಂಟ್ಗೆ ಕಾರಣ ಅಪ್ಪನ ಪಾತ್ರನು ಸಂಸದರ ಬಂಡಿನ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ರಾಜ್ಯ ಕೊರಡೊಂದು ಜಿಲ್ಲಾ ಕಾಂಗ್ರೆಸ್ ಒತ್ತಾಯ ಮಲ್ತದಂಡು. ಕುಡ್ಲದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನದ ಎದುರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಮಿತ್ ಶಾರಿಗೆ ವಿರೋಧ ತೋಜಾದ ಪ್ರತಿಭಟನೆ ಮಲ್ತೆರು. ಸಂಸದರ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗೆಟು ಒಂದು ವಾರಂಟ್ಗೆ ಕಾರಣ ಅಪ್ಪನಂಚ ಪಾತ್ರ ಪಂಡಿ ನೀಡಿದವ್ರ ಆರು ರಾಜಕೋರಡೊಂದು ಒತ್ತಾಯ ಮಲ್ತದು ಈ ಪ್ರತಿಭಟನೆ ನಡಪಾಯಿರು. ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರ ಹರೀಶ್ ಕುಮಾರ್ ಪಾತಿರ್ದು ಇಡೀ ದೇಶದ ಪ್ರತಿಯೊರಿಲ ಮರ್ಯಾದೆ ಕೊರ್ಪುನ ಸಂವಿಧಾನವನ್ನು ದೂರ್ದಿನ ಅಮಿತ್ ಶಾ ರಾಜಕೀಯ ಯೋಗ್ಯ ಜನ ಅತ್ತಂದು ಪಂಡೆರು. ಅಮಿತ್ ಶಾ ಗುಜರಾತ್ ಗೃಹ ಮಂತ್ರಿ ಆದುಪ್ಪನಗ ಪಾಕ ಕೇಸ್ಲ ಹಿಡಿತೊಂದು ಗುಜರಾತ್ ಹಿಡಿದು ಗಡಿಪಾರ ಆಯ್ನವರಿ ಕ್ರಿಮಿನಲ್ ಹಿಡಿದು ಇಂಚಿನ ಪಾತ್ರ ಬರ್ಪನವು ಗೊತ್ತಿ ಜಂದಿನ ದಾಲಾತ್ ಆರ ನಮ್ಮ ಸ್ವತಂತ್ರಗೂ ಏಪಲ ವಿರೋಧ ಮಲ್ತಿನಾರು. ಈ ಸಂವಿಧಾನಗೂ ಅಕಲ್ ಮಾತ ವಿರೋಧ ಮಲ್ತಿನಕಲೆ ಆದುಲ್ಲಿருந்து ಹರೀಶ್ ಕುಮಾರ್ ದೂರಿಯರು. ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ಸರ್ಕಾರಕ್ಕೂ ವಿರೋಧವಾಯಿನ ಘೋಷಣೆ ಪಾಡಿಯರು. ಅಮಿತ್ ಶಾ ವರ್ತನೆಗೆ ಭಾರಿ ವಿರೋಧ ತೋಜಾಯರು. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ರಾಜ್ಯ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕರ್ದಿ ಮಮತಾ ಡಿಎಸ್ ಗಟ್ಟಿ, ಪಿವಿ ಮೋಹನ್, ಸುರೇಶ್ ಬಳ್ಳಾಲ್, ಶಾಲೆಟ್ ಪಿಂಟೋ ಇಂಚ ನಾಯಕಿಯರು ಪ್ರತಿಭಟನೆ ನೀಡಿದ್ದರು. ಜೈಲಿನಲ್ಲಿ ಸೆರೆವಾಸ ಅನುಭವಿಸಿ ಗುಜರಾತ್ನಿಂದ ಗಡಿಪಾರಾದ ವ್ಯಕ್ತಿ ಅಮಿತ್ ಶಾ. ಅಮಿತ್ ಶಾ ಅವರು ರಾಜ್ಯದಿಂದ ಗಡಿಪಾರಾದಂತಹ ಒಬ್ಬ ಕ್ರಿಮಿನಲ್. ಇಂತಹ ಕ್ರಿಮಿನಲ್ ನಿಂದ ನಾವು ಇಂತಹ ಪದ ಬಳಕೆ ಅವರಿಂದ ಆದದ್ದು ನಾವೇನು ಅದು ಅನಿರೀಕ್ಷಿತ ಅಂತ ಭಾವಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಈ ಸಂವಿಧಾನವನ್ನ, ಈ ದೇಶದ ಭಾರತದ ಸಿಕ್ಕಿದಂತ ಸ್ವಾತಂತ್ರ್ಯವನ್ನ ಯಾವತ್ತೂ ವಿರೋಧಿಸಿದವರು. ಗೋಲ್ವಾಲ್ಕರ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಹೆಡಗೇವಾರ್ ಇರ್ಬೋದು, ಇವರೆಲ್ಲ ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಅರ್ಪಿಸಿದಂತಹ ಸಂದರ್ಭದಲ್ಲಿ ಈ ಸಂವಿಧಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದವರು. ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ವ್ಯಕ್ತಿಗಳು ಅವರು ಇವತ್ತು ಅವರನ್ನ ದೇವರು ಅಂತೇಳಿ ಪೂಜೆ ಮಾಡುವಂತಹ ಪರಿಸ್ಥಿತಿ, ಅವರ ಮನೋಸ್ಥಿತಿ ಇದ್ರೆ ಅದು ಈ ದೇಶಕ್ಕೆ ಅಗೌರವ ಮತ್ತು ಅವರು ದೇಶ ದ್ರೋಹಿಗಳು ಅಂತೇಳಿ ನಾವು ಹೇಳ್ಬೋದು.
വർഷല ഒഡിപ്പു ജില്ലയുടെ 250 ജന ഗാഡി അപകട ആദ്യ ജീവക്കളവന്മിരുന്ന് ഒഡിപ്പു ജില്ലാ SP ಡಾಕ್ಟರ್ ಅರುಣ್ ಕುಮಾರ್ ಪಂತೆರು ಒಡಿಪು ಜಿಲ್ಲಾ ಪೊಲೀಸ್ ತನ್ನೆಲೆಟ ಅಪರಾಧ ತಡೆಪುನ ತಿಂಗಳು ಆಚರಣೆ ಕಾರ್ಯಕ್ರಮ ಉದಿಪನ ಮಲ್ತದು ಅರ್ಪಾತಿರಿಯರು ಒಡಿಪು ಜಿಲ್ಲಾ ಪೊಲೀಸ್ ನೆಲೆಟು ಬಣ್ಣಂಜೆ ನಾರಾಯಣಗುರು ಸಭಾಭವನಡು ಅಪರಾಧ ತಡೆಪುನ ತಿಂಗಳು ಆಚರಣೆ ಕಾರ್ಯಕ್ರಮ ನಡೆತಂಡು ಒಡಿಪು ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತೆರು ಅರುಣ್ ಕುಮಾರ್ ಪಾತಿರ್ದು ಜಿಲ್ಲೆಡು ವರ್ಷಲ 250 ಜನ ಅವಘಡ ಆದು ಕರೆದು ಪೋವಂದುಲ್ಲೇರು ಕಂಡುನ ಬೊಕ್ಕ ಆನ್ಲೈನ್ ನಡತಂದುಪ್ಪನ ಮೋಸ ಬಗೆಟ್ ದುಂಬತ್ತ ಜಾಗ್ರತೆ ವಹಿಸುಡಾಯನ ಬಗೆಟ್ ಆರು ಮಾಹಿತಿ ಕೊರಿಯರು ತುಳು ಸಿನಿಮಾ ನಟೆ ಅರವಿಂದ ಬೋಳಾರ್ ಪಾತಿರ್ದು ಡ್ರಗ್ಸ್ ಇಂಚಿತ್ತಿ ಅಮಲ್ ಚಟಕು ಬಲಿಯಾವಂದೆ ಬರವು ಕಲ್ಪನಕುಲು ತನ್ಕುಲಿನ ಸುತ್ತಮುತ್ತ ನಡಪನ ಅಪರಾಧ ಕಾರ್ಯಲೇನು ಓಡಿಗೆ ಬುಡ್ದು ಪೊಲೀಸರಿಗೆ ತೆರಿಪಾವುಡನ್ನು ಪಂಡೇರು ತೈಜಿ ವರ್ಲ್ಡ್ ಆಡಳಿತ ನಿರ್ದೇಶಕರು ವಾಲ್ಟರ್ ನಂದಳಿಕೆ ಹೆಚ್ಚಿಗೆ SP PA ಹೆಗಡೆ ಈ ಕಾರ್ಯಕ್ರಮ ಇತ್ತೇರು ಅಪರಾಧ ತಡೆಪಿನ ತಿಂಗಳು ಆಚರಣೆದಲ್ಲಿ ಕೊಡು ತಿಳುವಳಿಕೆದ ಜಾಥಾ ನಡೆತಂಡು ನಗರದ ಬೋರ್ಡ್ ಹೈಸ್ಕೂಲ್ ಎದುರುಡು ಜಾಥಾ ಶುರುವಾದ ಮುಖ್ಯ ಮಾರ್ಗಲಿಡು ಜಾಥಾ ಸಾಗಂಡು SP ಡಾಕ್ಟರ್ ಅರುಣ್ ಕುಮಾರ್ ಜಾಥಾಗೂ ದುಂಬಳತೆ ವಹಿಸದಿತ್ತೇರು ಕಾಲೇಜ್ ನರ್ಸಿಂಗ್ ಬರವು ಕಲ್ಪನಕ್ಕೂ ಜಾಥಾಡು ಪಾಲ್ದೆತ್ತುಂಡೇರು ಪ್ರತಿ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಸುಮಾರು 250 ಜನ ಫ್ಯಾಟಲ್ ಆಕ್ಸಿಡೆಂಟ್ಸ್ ನಲ್ಲಿ ತೀರೋಗ್ತಾ ಇದ್ದಾರೆ. ಫ್ಯಾಟಲ್ ಆಕ್ಸಿಡೆಂಟ್ಸ್ ಇಸ್ ಒನ್ ಆಫ್ ದಿ ಪ್ರಿವೆಂಟಬಲ್ ಕಾಸಸ್ ಆಫ್ ಡೆತ್. ಅಂದರೆ ಅದು ನಾವು ತಡೆಗಟ್ಟಬಹುದು. ಬೆಳಗ್ಗೆ ಯಾರೋ ಕುಟುಂಬದಲ್ಲಿ ಅಪ್ಪ ಇರಲಿ ಅಥವಾ ಅಣ್ಣ ಇರಲಿ, ನಾನು ಹೋಗಿ ಬರ್ತೀನಿ ಎಂದು ಹೋಗಿ ಹೇಳಿ ಹೋಗ್ತಾನೆ, ಬೆಳಗ್ಗೆ ವಾಪಸ್ ಬರುವುದಿಲ್ಲ. 250 ಜನ ಆಲ್ಮೋಸ್ಟ್ 2 ದಿವಸಕ್ಕೆ ಇಲ್ಲ 1.5 ದಿವಸಕ್ಕೆ ಒಬ್ಬರು ಬೇರೆ ಆಕ್ಸಿಡೆಂಟ್ನಲ್ಲಿ ಡೆತ್ ಆಗ್ತಾ ಇದ್ದಾರೆ. ಭಯದಿಂದ ನಾವು ಯಾರಿಗೂ ಹೇಳಿ ಹೋಗುವುದಿಲ್ಲ. ಇದು ನಾವು ಮೊದಲು ಮಾಡುವಂಥ ತಪ್ಪು. ನಾವು ಅದನ್ನು ಬಿಡಬೇಕು. ಯಾಕೆಂತ ಹೇಳಿದರೆ, ಒಬ್ಬ ತಪ್ಪು ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ, ನಾವು ಅದನ್ನು ನೆನೆಸ್ಕೊಳ್ಬೇಕು. ನಮಗೆ ತಪ್ಪಾಗಿದೆ ಅಂತಲ್ಲ, ನಮಗೆ ತೊಂದರೆ ಆಗ್ತದೆ ಅಂತಲ್ಲ, ಇನ್ನೊಬ್ಬರಿಗೆ ಆಗುವಂಥ ತೊಂದರೆಯನ್ನು ನಾವು ತಡೆಗಟ್ಟಬೇಕು ಅಂತಾದರೆ ಇಂಥ ಪೊಲೀಸ್ ಇಲಾಖೆ ಜೊತೆ ನಾವು ಕೈಗೂಡಿಸಬೇಕು. ಅಕ್ಷರ ದಾಸೋಹ ಕೆಲಸದಕ್ಲಿನ ಬೇತೆ ಬೇತೆ ಬೇಡಿಕೆಯನ್ನು ನಡಪಾದ ಕೊರಿಯರೆ ಒತ್ತಾಯ ಮಲ್ತದು CITU ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬೇಲದಕ್ಲಿನ ಸಂಘ ಪುತ್ತೂರು ಮಿನಿ ವಿಧಾನಸೌಧದ ಅಮರ್ ಜವಾನ್ ಜ್ಯೋತಿ ಕೈತಲು ಪ್ರತಿಭಟನೆ ನಡಪಾಂಡು. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಕೆಲಸದಕ್ಲಿನ ಸಂಘ ಪುತ್ತೂರದ ಮಿನಿ ವಿಧಾನಸೌಧದ ಅಮರ್ ಜವಾನ್ ಜ್ಯೋತಿ ಕೈತಲು ಪ್ರತಿಭಟನೆ ನಡಪಾಂಡು. ಅಕ್ಷರ ದಾಸೋಹ ಬೇಲದಕ್ಲಿನ ಬೇತೆ ಬೇತೆ ಬೇಡಿಕೆಯನ್ನು ನಡಪಾದ ಕೊರಿಯರೆ ಒತ್ತಾಯ ಮಲ್ತದು ನಡಪಾಯಿನ ಪ್ರತಿಭಟನೆಡು ಅಕ್ಷರ ದಾಸೋಹ ಕೆಲಸದಕ್ಲು ಪಾಕಜನ ಪಾಲ್ದೆ ತುಂಡಿರು. CITU ನಾಯಕರು BM ಭಟ್ ಪಾತಿರ್ದು ದಿನ ಇಡೀ ಬೆನ್ಪುನ ಅಕ್ಷರ ದಾಸೋಹ ಬೇಲದಕ್ಲಿಗೆ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ರಡ್ಡಲ ಗುಮನ ಕೊರುಂದಿಜ್ಜ. ಕೆಲವು ಜನಪ್ರತಿನಿಧಿಗಳು ಆನೇನು ಕೆರ್ಪುನ ವಿಚಾರಣು ವಿಧಾನಸಭೆತ ಉಲಯಿ ದುಂಬು ದೀಪೆರು. ನನ್ನ ಕೆಲವು ಶಾಸಕಿಯರು ಬೊಕ್ಕ ಸಂಸದರು ಲಕ್ಷಗಟ್ಲೆ ಸಂಬಳ ಇತ್ತಂಡಲ ಸಂಬಳ ಹೆಚ್ಚ ಮಲ್ಪೊಂದು ಸರ್ಕಾರಗೂ ಒತ್ತಾಯ ಮಲ್ಪೇರು. ಅಂಡ ತಿಂಗಳಿಗೂ 3,000 ಸಂಬಳದಿತ್ತನ್ನ ಈ ಕೆಲಸದಕ್ಲಿನ ಬಗೆಟ್ಟು ಮಕ್ಕಳಿಗೂ ಕಾಳಜಿತ್ತಿಂದು ಪಂಡಿರು. ಮನೆಯಲ್ಲಿ ಅಡಿಗೆ ಮಾಡಿ ಕಷ್ಟ ಇದ್ದವರಿಗೆ ಮಾತ್ರ ಅಡಿಗೆ ಕಷ್ಟ ಗೊತ್ತಾಗುದು. ಇವತ್ತು ನಾವು ಕೇಳ್ತಾ ಇರೋದು ಪ್ರಶ್ನೆ ಅಷ್ಟೇ, ಇಷ್ಟೆಲ್ಲ ನೋವುಗಳ ನಡುವೆ ನಾವು ಬದುಕ್ತಾ ಇದ್ದೇವೆ, ಇಷ್ಟೆಲ್ಲ ಕಷ್ಟಗಳ ನಡುವೆ ಬದುಕ್ತಾ ಇದ್ದೇವೆ. ನಾವು 3,500 ರೂಪಾಯಿಗೆ ಬದುಕುವಂತಹ ದುಸ್ಥಿತಿಗೆ ತಂದ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾನು ಅಂತೇಳಿ ದೊಡ್ಡ ರೀತಿ ಒಬ್ಬಡಿತಾ ಇದ್ದೀರಲ್ಲ, ನಮ್ಮ ಆನೆ ಕೊಲ್ಲುವ ಹರೀಶ್ ಪೂಜಾರ ತರ. ಇಲ್ಲಿ ಹಿಂದೂಗಳು ಯಾರಿಲ್ಲ ನಿಮ್ಮ ಲೆಕ್ಕದಲ್ಲಿ, ಇಲ್ಲಿ ಹಿಂದೂಗಳು ಯಾರಿಲ್ಲ. ನೀವು ಹೇಳುದು ಹಿಂದೂಗಳು 3,500 ರೂಪಾಯಿ ಬದುಕಬೇಕು ಅಂತಲ್ವಾ? ಅರಿತಾರೆ ನಿಮ್ಮ ಉದ್ಧಾರಕ ಹೇಳುದು. ನಾವು ಹೇಳ್ತಾ ಇದ್ದೀವಿ, ನೀವು ಭಾರತೀಯರನ್ನೇ ರಕ್ಷಣೆ ಮಾಡ್ತಾ ಇಲ್ಲ. ಜೀವನಡು ಮಿತ್ತಮಟ್ಟದ ಭರವಸೆನೇ ಕ್ರಿಸ್ಮಸ್ ಸಂದೇಶ. ದೇಶದ ಸಹಿಷ್ಣುತೆಗೆ ಕ್ರೈಸ್ತರ ಕೊರ್ನ ಕೊಡುಗೆ ದಿಂಜಾಂದು ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಂತೆರು ಬೆದ್ರದ ಆಳ್ವಾಸ್ ನುಡಿಸಿರಿ ಸಭಾಂಗಣಡು ಆಳ್ವಾಸ್ ಕ್ರಿಸ್ಮಸ್ ಸಂಭ್ರಮಾಚರಣೆ 6 ಪಾಲ್ದೆ ತೊಂಡೆರು. ಬೆದ್ರದ ಆಳ್ವಾಸ್ ನುಡಿಸಿರಿ ಸಭಾಂಗಣಡು ಗುರುವಾರ ಆಳ್ವಾಸ್ ಕ್ರಿಸ್ಮಸ್ ಸಂಭ್ರಮಾಚರಣೆ 8ನೇ ಆದಿತ್ತಂಡು. ಆಳ್ವಾಸ್ ಹೋಮಿಯೋಪತಿ ಕಾಲೇಜ್ ಪ್ರಿನ್ಸಿಪಾಲರು ರೋಷನ್ ಪಿಂಟೋ ಎತ್ಕೊಂಡರು. ಬೆದ್ರದ ಕಾರ್ಪಸ್ ಚರ್ಚ್ ಧರ್ಮಗುರು ಆನಿಲ್ ಡಿಸೋಜಾ ಪ್ರಾರ್ಥನೆ ನಡಪಾಯರು. ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಕ್ರಿಸ್ಮಸ್ ಸಂದೇಶ ಕುರಿತು ಜೀವನಡು ಮಿತ್ತಮಟ್ಟದ ಭರವಸೆನೇ ಕ್ರಿಸ್ಮಸ್ ಸಂದೇಶ. ಭಾರತಡು
ಪಾಕ ಭಾಷೆ ಜಾತಿ ಧರ್ಮ ಇತ್ತಂಡಲ ಮಾತಿರ್ಲ ಒಟ್ಟಾದ ಬದುಕೊಂದುಲ್ಲ. ದೇಶದ ಸೈಸೊನ್ನ ಶಕ್ತಿಗೂ ಕ್ರೈಸ್ತಿರು ಕೊನ್ನ ಕೊಡುಗೆ ದಿಂಜ ಅಂದ್ ಪಂಡೆರು. ಧರ್ಮಗುರು ಒನಿಲ್ ಡಿಸೋಜಾ ಪಾತಿರ್ದು ಯೇಸು ಸ್ವಾಮಿ ಲೋಕಗು ಕೊರ್ನ ಮಾನವೀಯತೆನೆ ಅರಿನ ಸಂದೇಶ ಅಂದ್ ಪಂಡೆರು. ಬೆಳ್ತಂಗಡಿ ಸಿಯೋನ್ ಆಶ್ರಮ ಟ್ರಸ್ಟ್ದ ಯುಸಿ ಪೌಲಸ್ರೆಗ್ ಅರಿನ ಬೊಡೆದಿ ಮೀರಿ ಪೌಲಸ್ರೆಗ್ ಒಟ್ಟುಗೂ 25,000 ರೂಪಾಯಿ ಪಣವು ಮರ್ಯಾದಿದ ಒಟ್ಟುಗೂ ತಮ್ಮನ ಮಲ್ತೆರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಗುರ್ಕಾರ್ಮೆದ ಪಾತ್ರ ಪಂಡದು ನಾಡದ ಮಾತಾ ಕೃಷ್ಣನ್ ಕ್ರಿಸ್ಮಸ್ ಪರ್ಬದ ಎಡ್ಡೆಪ್ಪು ಬಯಕೆಯರು. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಪಾಲ್ದೆತ್ತೊಂಡೆರು. ಉಪನ್ಯಾಸಕರು ರಾಜೇಶ್ ಡಿಸೋಜಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಬರವು ಕಲ್ಪನಕುಲು ತುಳು ಕನ್ನಡ ಕೊಂಕಣಿ ಮಲಯಾಳಂ ಹಿಂದಿ ಸೇರ್ದು ಪಾಕ ಭಾಷೆಲಿಡು ಕ್ಯಾರಲ್ ಪದ ಏಂಜಲ್ಸ್ ಸಂತಕ್ಲಾಸ್ ಇಂಚ ಬೇತೆ ಬೇತೆ ನಮೂಡಿಡು ಪ್ರದರ್ಶನ ಕೊರಿಯರು. ಗೋದಲಿ ಮಾನ್ ಸೋಬಾನ್ ಕೂಟದಕ್ಲಿಡ್ದು ಪದ ಮೂಡ್ದು ಬತ್ತಂಡ. Some of those who studied it said, no, we don't have an image for suffering in Indian heart. Crucified man, Jesus, is the image of a suffering man that each one of us is. We all are suffering in one way or the other, and the Lord accompanies us. And He says, whatever you do to the last and least of my brethren, you do unto me. ನಾವು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಏನು ಮತಧರ್ಮ ಇದೆ, ಏನು ಜಾತಿ ಇದೆ, ಏನು ಭಾಷೆ ಇದೆ, ಅದಕ್ಕೆ ಗೌರವ ಕೊಟ್ಟುಕೊಂಡು ಅಷ್ಟೇ ಸುಂದರವಾದಂಥ ಇನ್ನೊಂದು ಮತಧರ್ಮಕ್ಕೆ ಭಾಷೆಗೆ ಜಾತಿಗೆ ನಾವು ಅಷ್ಟೇ ಗೌರವವನ್ನು ಕೊಡುವ ವಾಡಿಕೆ ನಮ್ಮ ವೈಯಕ್ತಿಕವಾಗಿ ನನ್ನದಿರ್ಬೋದು, ನನ್ನ ಕುಟುಂಬದಿರ್ಬೋದು, ನಮ್ಮ ಇಡೀ ನಮ್ಮ ಆಳ್ವಾಸ್ ಕ್ಯಾಂಪಸ್ನ ಆಶಯವು ಅದೇ. ಇತ್ತದ ಮಟ್ಟದ ಸೌಕರ್ಯಲು ಬೊಕ್ಕ ಸಮರ್ಪಣೆದ ಕೂಟ ಒಟ್ಟುಗೂ ಒವ್ವೇ ಸಮಸ್ಯೆನ ಎದುರಿಸಾಯರ ಎಂಕುಲು ತಯಾರಾದುಲ್ಲ ಅಂದು ಡಾಕ್ಟರ್ ಎಚ್ ಸುದರ್ಶನ್ ಬಳ್ಳಾಲ್ ಪಂತೆರು ಕುಡ್ಲಾ ಕೆಎಂಸಿ ಆಸ್ಪತ್ರೆದ ಸಜ್ಜಿದ ತುರ್ತು ಮರ್ದು ವಿಭಾಗದ ಉದಿಪನಲ ಹೆಸರು ಅರ್ಪಾತಿರಿಯರು. ಕೆಎಂಸಿ ಆಸ್ಪತ್ರೆ ಕುಡ್ಲದ ಸಜ್ಜಿ ಮಲ್ತಿನ ತುರ್ತು ಮರ್ದು ವಿಭಾಗದ ಉದಿಪನ ಕಾರ್ಯಕ್ರಮ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ದ ಕೆಎಂಸಿ ಆಸ್ಪತ್ರೆಡ್ ನಡೆತಿಂಡ. ಮಣಿಪಾಲ ಹೆಲ್ತ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ದ ಗುರ್ಕಾರ್ಯರು ಡಾಕ್ಟರ್ ಎಚ್ ಸುದರ್ಶನ್ ಬಳ್ಳಾಲ್ ಬೊಕ್ಕ ಬಿನ್ನೆರು ನಾಡಕತ್ತಿರ್ದು ಉದಿಪನ ಮಲ್ತಿರು. ಈ ಪೊರ್ತುಡು ಡಾಕ್ಟರ್ ಸುದರ್ಶನ್ ಬಳ್ಳಾಲ್ ಪಾತಿರ್ದು ಈ ತುರ್ತು ಸೌಕರ್ಯ ಸಜ್ಜಿ ಮಲ್ತಿನವು ಸಮುದಾಯಗೂ ಸಾಧ್ಯ ಆಯ್ನಾತ್ ಎಡ್ಡ ಕಾಳಜಿದಿತ್ತೊನ್ನ ಎಂಕ್ಲಿನ ಬಲವಾಯ್ನ ನಿರ್ಧಾರಗೂ ಸಾಕ್ಷಿ ಆತನು. ಇತ್ಯದ ಮಟ್ಟದ ಸೌಕರ್ಯಲು ಬೊಕ್ಕ ಸಮರ್ಪಣೆದ ಕೂಟದ ಒಟ್ಟುಗೂ ಎಂಕುಲು ಒವೇ ಸಮಸ್ಯೆಯನ್ನು ಎದುರಿಸಾಯರ ಸಜ್ಜಾದುಲ್ಲಾನ್ ಪಂಡೆರು. ಗೇಲ್ ಮಂಗಳೂರು ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ದ ಸಿಇಒ ಸುಧೀರ್ ಕುಮಾರ್ ದೀಕ್ಷಿತ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒತ್ತು ಜನರಲ್ ಮ್ಯಾನೇಜರ್ ಪ್ರವೀಣ್ ಕುಮಾರ್, ಗೋ ಇಂಡಿಗಾ ಏರ್ಪೋರ್ಟ್ ಮ್ಯಾನೇಜರ್ ಬೋಪಣ್ಣ ಕೆಪಿ, ಕುಡ್ಲದ ಕೆಎಂಸಿ ಆಸ್ಪತ್ರೆ ತುರ್ತು ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜೀತು ರಾಧಾಕೃಷ್ಣನ್, ಕುಡ್ಲದ ಕೆಎಂಸಿ ಆಸ್ಪತ್ರೆದ ರೀಜನಲ್ ಚೀಫ್ ಆಪರೇಟಿಂಗ್ ಆಫೀಸರ್ ಸಗೀರ್ ಸಿದ್ದಿಕಿ ಪಾಲ್ದೆತ್ತೊಂಡೆರು. First few at Manipal Hospital, Bangalore, to start the emergency room as a separate department, just like how intensive care is a separate department, nephrology is a separate department, surgical divisions are separate departments. So also the emergency room we started as a separate department, and I must
sort of compliment the team here because they have not only set up a state-of-the-art emergency room. So I can understand that these type of infrastructure when we are building in, especially in a city like Mangalore, which is an RI city, will have lot of implication in bringing people from outside to come to this city for medical facilities. Even when my wife was admitted, I saw a lot of foreigners also getting facility using this facility. So I can understand that India going up in the medical tourism, these type of infrastructure is required for that point of view also. ಬರವು ಕಲ್ಪನಕುಲು ನಿಘಂಟದ ಉದ್ದೇಶದೊಟ್ಟಿಗೂ ಪ್ರಾಮಾಣಿಕ ಪ್ರಯತ್ನ ದುಂಬರಿತಂಡ ಬದುಕಡ ಗೆಲ್ಮೆ ಪಡೆಯಲು ಸಾಧ್ಯ ಅಂದ್ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಪಂತೆರು ಕುಡ್ಲದ ಕೊಡಿಯಲ್ ಬೈಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ 31ನೇ ಎಕ್ಸ್ಪರ್ಟ್ ಡೇ ಕಾರ್ಯಕ್ರಮ 6 ಮಲ್ಲಬಿನ್ನೆರಾದ ಪಾಲ್ದೆತೊಂಡಿರು. ಕುಡ್ಲ ಕೊಡಿಯಲ್ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ 31ನೇ ವರ್ಷದ ಎಕ್ಸ್ಪರ್ಟ್ ಡೇ ಲೇಸ್ ಗುರುವಾರ ಕೊಡಿಯಲ್ ಬೈಲ್ದ ಭಗವತಿ ದೇವಸ್ಥಾನದ ಕೂಟಕ್ಕಳಂ ಆಡಿಟೋರಿಯಂ ನಡೆತಂಡು ಸಂಸ್ಥೆದ ಐಟಿ ನಿರ್ದೇಶಕರು ಅಂಕುಶ್ ಎನ್ ನಾಯಕ್ ಮಾತಿರೆಲ್ಲ ಎತ್ಕೊಂಡರು. ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಬೇಡು ಬಿನ್ನಿರ್ನ ಸೇರಿಗೆಡು ಕಾರ್ಯಕ್ರಮ ಉದೀಪನ ಆಂಡು ಮಲ್ಲ ಬಿನ್ನಿರು ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಪಾತಿರ್ದು ಬರವು ಕಲ್ಪನಕುಲು ನಿಘಂಟದ ಉದ್ದೇಶದ ಒಟ್ಟುಗು ಪ್ರಾಮಾಣಿಕ ಪ್ರಯತ್ನಡು ಕಲ್ಪನಿತ ಒಟ್ಟುಗು ವೈಯಕ್ತಿಕ ಬದುಕದ ಗೆಲ್ಮೆ ಪಡೆಯರೆ ಸಾಧ್ಯ ಅಂತ ಪಂಡಿರು. ಮರ್ಯಾದಿ ಬಿನ್ನಿರು ಕುಡ್ಲ ಕೆಎಂಸಿ ಆಸ್ಪತ್ರೆದ ಹೃದಯ ಸೀಕ್ ತಜ್ಞರು ಡಾಕ್ಟರ್ ಪದ್ಮನಾಭ ಕಾಮತ್ ಪಾತಿರ್ದು ಬದುಕಡು ಓಲಾ ಸಾಧ್ಯ ಇಜ್ಜಿಂದ ಪಂಪನ ಪಾತಿರ ಇಜ್ಜಿ ಬುಡಂದೆ ಎಡ್ಡೆ ಪುಣೆಂಡ ಗೆಲ್ಮೆ ಸಾಧ್ಯ ಉಂಡು ಪಂಡೇರು. ಎಕ್ಸ್ಪರ್ಟ್ ಸಂಸ್ಥೆದ ಒತ್ತು ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಪಾತಿರ್ದು 38 ವರ್ಷಲಿಡು ಎಕ್ಸ್ಪರ್ಟ್ ಸಂಸ್ಥೆದ ಸಾಧನೆಗೂ ವಿದ್ಯಾರ್ಥಿಲು ಉಪನ್ಯಾಸಕರು ಕೆಲಸದಕ್ಕುಲು ಇಂಚ ಮಾತಿರ್ಲ ಕಾರಣ ಅಂತ ಪಂಡೇರು. ಬರವು ಕಲ್ಪನೆಟ್ಟು ಬೊಕ್ಕ ಬೇತ ವಿಚಾರಲಿಡು ಸಾಧನೆ ಮಲ್ತಿನಕ್ಲೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ಪ್ರೊಫೆಸರ್ ನರೇಂದ್ರ ನಾಯಕ್ ಗುರ್ಕಾರ್ಮೆದ ಭಾಷಣ ಮಲ್ತೆರು. ಸಂಸ್ಥೆದ ಟ್ರಸ್ಟಿ ಉಸ್ತಾದ್ ರಫೀಕ್ ಖಾನ್, ಆರ್ಕಿಟೆಕ್ಟ್ ದೀಪಿಕಾ ಎ ನಾಯಕ್, ಒಳಚುಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ಪ್ರಿನ್ಸಿಪಾಲರು ಎನ್.ಕೆ. ವಿಜಯನ್, ಕೊಡಿಯಲ್ ಬೈಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಪಾಲ್ದೆತೊಂಡಿರು. If there is this thing, there is nothing wrong about it. If somebody is telling that this bookishness or reading or education, this is all old thing you'll have to start, that's not true actually. So there's nothing wrong about it, but you also have to equally think about why you are doing it. The examination and the score is important, but that's not the end of it, is what I'm saying. It is much beyond that. You enjoy the journey, you connect with what your this thing. We as doctors, what is our main goal in life? The main goal of a doctor is to save life or lives. Okay? And to achieve that, you have to leave no stone unturned. That means do whatever possible so that human life is saved. Precious life is saved. Temple won't be a complete structure. Similarly, at Expert, we are not just two pillars. It is all of you and all these 38 years who worked at Expert as faculties, as students, they all create that history, and we celebrate this as 1,000-pillar temple that is Expert. With the intention that if you join Expert, you will become an expert. That is their intention, and that is your intention. And never allow your determination to be diluted. Continue your fullest effort and become great citizens of our country. Wish you all the best and happy Expert Day. ಸುಮಾರು 400 ವರ್ಷಲಿನ ಇತಿಹಾಸ ಒಪ್ಪನ ಮುಲ್ಕಿ ಸೀಮೆದ ಅರಸು ಕಂಬಳ ಡಿಸೆಂಬರ್ 22ಕ್ಕೆ ನಡಪೆರೆ ಉಂಡೊಂದು ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತ್ ಅರಸರು ಮುಲ್ಕಿ ಅರಮನೆ ಧರ್ಮ ಚಾವಡಿಡು ಸುದ್ದಿಕೂಟ ನಡಪಾದ ತೆರಿಪಾದಿರು.
ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತರಸಿರು ಮುಲ್ಕಿ ಅರಂತಲ್ದ ಧರ್ಮ ಚಾವಡಿಡು ಸುದ್ದಿಕೂಟ ನಡಪಾದು ಸುಮಾರು 400 ವರ್ಷ ಇತಿಹಾಸ ಒಪ್ಪುನ ಮುಲ್ಕಿ ಸೀಮೆದ ಅರಸು ಕಂಬಳ ಡಿಸೆಂಬರ್ 22 ನಡಪುಣ್ಣದು ಪಂಡಿರು. ಮುಲ್ಕಿ ಅರಂತಲದ ಗೌತಮ್ ಜೈನ್ ಪಾತಿರ್ದು ಆನಿಕಾಂಡೆ 9 ಗಂಟೆಗೆ ಪೂಜೆ ವಿಧಿವಿಧಾನದ ಒಟ್ಟುಗೂ ಕಂಬಳ ಶುರುವಾಪುಂಡು. ತುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆ ಕಂಬಳ ಉದಿಪನ ಮಲ್ಪೇರೆಂದು ಪಂಡಿರು. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮನೋಹರ ಶೆಟ್ಟಿ ಗುರುಕಾರ್ಮೆ ವಹಿಸುವರು. ವಿದ್ವಾನ್ ಪಂಜಾ ಭಾಸ್ಕರ್ ಭಟ್ ಸುರುತ ಭಾಷಣ ಮಲ್ಪುವರು. ಬಯ್ಯ 5 ಗಂಟೆಗೆ ನಡಪುನ ಸಭಾಲೀಸುಡು ಸ್ಪೀಕರ್ ಯುಟಿ ಖಾದರ್ ಗುರುಕಾರ್ಮೆ ವಹಿಸುವರು. ಕಂಬಳುಡು 175 ಹಿಡಿದು 200 ಜೋಡು ಏರುಕುಲು ಪಾಲುದಿತ್ತುನ್ನ ಅಂದಾಜಿ ಉಂಡು ಅಂತ ಪಂಡಿರು. ಬಂಕಿ ನಾಯಕರು ಪಡುಪಣಂಬೂರು ಗ್ರಾಮ ಪಂಚಾಯತ್ ಗುರುಕಾರ್ದಿ ಕುಸುಮಾ ಚಂದ್ರಶೇಖರ್, ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿದ ಗುರುಕಾರ್ಯರು ಕಿರಣ್ ಶೆಟ್ಟಿ ಕೋಲ್ನಾಡ್ಗುತ್ತು, ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ್ ಬೇರ್ನಾಡ್ ಸುದ್ದಿ ಕೊಟ್ಟೋಡಿತ್ತಿರು. ಮುಲ್ಕಿ ಸೀಮೆ ಅರಸರ ನೇತೃತ್ವದಲ್ಲಿ ಕಳೆದ 400 ವರ್ಷಗಳಿಂದ ಅನುಷ್ಠಾನವಾಗಿ ನಡೆದು ಬರುತ್ತಿರುವ ಅರಸು ಕಂಬಳವು ಮುಲ್ಕಿ ಅರಮನೆಯ ಬಾಕಿಮಾರು ಗದ್ದೆಯಲ್ಲಿ ನಡೆಯಲಿದೆ. ಬೆಳಿಗ್ಗೆ 9 ಗಂಟೆಗೆ ಪೂಜಾ ವಿಧಿವಿಧಾನಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭವಾಗಲಿರುವ ಕಂಬಳದ ಉದ್ಘಾಟನೆ ವಿಶ್ರಾಂತ ನ್ಯಾಯಾಧೀಶ ಹಾಗೂ ಕರ್ನಾಟಕದ ಮಾಜಿ ಲೋಕಾಯುಕ್ತ ಶ್ರೀ ಸಂತೋಷ್ ಹೆಗ್ಡೆ ಅವರು ನೆರವೇರಿಸಲಿದ್ದಾರೆ. ಶ್ರೀ ಕ್ಷೇತ್ರ ಬಪ್ಪನಾಡು ಇಲ್ಲಿನ ಆಡಳಿತ ಮುಖ್ಯಸ್ಥರಾದ ಶ್ರೀ NS ಮನೋಹರ್ ಶೆಟ್ಟಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಖ್ಯಾತ ವಿದ್ವಾಂಸ ಪಂಜಾ ಶ್ರೀ ಭಾಸ್ಕರ್ ಭಟ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಸಂಜೆ 5ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಯುಟಿ ಖಾದರ್ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅಪ್ಪೆಮ್ಮೆರು ಪ್ರತ್ಯಕ್ಷ ದೇವರು ಜೋಕ್ಲೆಗ್ ಸಂಬಂಧ ಸಂಸ್ಕಾರ ಬಗೆಟ್ ಪಂಡದ ಕೊರ್ಲೆಂದು ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆ ಚೊಕ್ಕಾಡಿದ ಮುಖ್ಯ ಉಪಾಧ್ಯಾಯರು ಗುಣಶೇಖರ್ ಭಟ್ ಪಂತೆರು. ಕುಡ್ಲಾ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ವರ್ಷದ ದಿನಾಚರಣೆ ಆರ್ಪಾತಿರಿಯರು. ಕುಡ್ಲಾ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ದ ವರ್ಷದ ದಿನಾಚರಣೆ ಗುರುವಾರ ಸಂಸ್ಥೆದ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂ ನಡೆತಂಡು. ಬರವು ಕಲ್ಪನಕಲು ಸಂಸ್ಕಾರದ ಶ್ಲೋಕ ಪದಕಲೇನು ಪಂಡಿನೆಡ್ದು ಬೊಕ್ಕ ಸಭಾಲೇಸು ಸುರುವಾಂಡು. ಕಾರ್ಯಕ್ರಮ ಸಂಯೋಜಕರು ಚೇತನ ಮಾತಿರಿಲ್ಲ ಎತ್ಕೊಂಡೇರು. ರೆಸಿಡೆನ್ಷಿಯಲ್ ಶಾಲೆದ ಪ್ರಿನ್ಸಿಪಾಲರು ಬಬಿತಾ ಸೂರಜ್ ವರ್ಷದ ವರದಿ ತುಂಬುದಿಯರು. ಶಕ್ತಿ ಬರವು ಸಂಸ್ಥೆಲಿನ ಆಡಳಿತ ಅಧಿಕಾರಿ ಡಾಕ್ಟರ್ KC ನಾಯಕ್ ಗುರುಕಾರ್ಮಿಡ್ ಸುಳ್ಳಿಯ ಚೊಕ್ಕಾಡಿದ ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆದ ಮುಖ್ಯ ಉಪಾಧ್ಯಾಯರು ಗುಣಶೇಖರ ಭಟ್ ಬೇತೆ ಪಂತುಲಿಡು ಗಿಂದಿನ ವಿದ್ಯಾರ್ಥಿಗಳಿಗೂ ಇನಾಮ್ಲೇನು ಪಟ್ಟಿಯರು. ಸಾಧಕ ವಿದ್ಯಾರ್ಥಿಗಳಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಸಂಸ್ಥೆದ ಪ್ರಧಾನ ಸಲಹೆಗಾರರು ರಮೇಶ್ ಕೆ ಪಾತಿರ್ದು ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಆದ ಆಜರ ವರ್ಷಾಂಡ್ ನನ್ನದ ಶೈಕ್ಷಣಿಕ ವರ್ಷೊಡ್ದು ಆಜರ್ದು 10 ಮುಟ್ಟ ಕಂಪಲ್ಸರಿ ಫೌಂಡೇಶನ್ ಕೋರ್ಸ್ ಕೊಟ್ಪಾನ್ ಪಂಡಿರು. ಮಲ್ಲಬಿನ್ನೇರು ಗುಣಶೇಖರ್ ಭಟ್ ಪಾತಿರ್ದು ಬರವು ಸಂಸ್ಥೆಲಿನ ಇತ್ತೆ ಕಮರ್ಷಿಯಲ್ ಆದ ಕಟ್ಟೊಂದಿಲ್ಲ ಅಂಚಿನವಳು ಇಂಚಿನ ಒಂಜಿ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೆರ್ಮೆ. ಅಪ್ಪೆಮ್ಮೆರು ಪ್ರತ್ಯಕ್ಷ ದೇವೇರು ಅಕ್ಲಿಗೆ ಬೇನೆ ಮಲ್ತದು ಏತ್ ಪೂಜೆ ಮಲ್ತಂಡಲ ಪ್ರಯೋಜನ ಇಜ್ಜಿ ಇತ್ತದಕ್ಕಲು ಮೊಬೈಲ್ 11 ಉಲಾಯೇ ಕುಳ್ಳುವೇರು ಸಂಬಂಧದ ಬೆಲೆ ಗೊತ್ತಿಜ್ಜಿ ಜೋಕ್ಲೆಗೂ ಸಂಬಂಧ ಸಂಸ್ಕಾರ ತೆರಿಪಾಲೆನ್ ಪಂಡಿರು. ಡಾಕ್ಟರ್ KC ನಾಯಕ್ ಗುರ್ಕಾರ್ಮೆದ ಪಾತ್ರ ಪಂಡದು ಅವಾರ್ಡ್ ಬರ್ಪುಂಡು ಬರಂದೆ ಒಪ್ಪುಂಡು ಧೈರ್ಯ ಕಳೆವನೊಡೆ. ಈ ಶಾಲೆಗಾದು ಪುಣೀನವು ಕಷ್ಟ ನಷ್ಟ ಮಾತ ಆಜರೆ ವರ್ಷ ಪಂಡ ಅಜಿಪ್ಪ ವರ್ಷದ ಅನುಭವ ಆತಂಡು. ಇಡೇನ ತೆರಿನಕ್ಲಿನ ಒಟ್ಟುಗೂ ಚರ್ಚೆ ಮಲ್ತದು ಶಕ್ತಿ ಫೌಂಡೇಶನ್ ಕೋರ್ಸ್ ಸುರು ಮಲ್ತೊಂದುಲ್ಲ ಅನ್ ಪಂಡೆರು. ಸಂಸ್ಥೆದ ಕಾರ್ಯಂತೆರು ಸಂಜಿತ್ ನಾಯಕ್ ಶಕ್ತಿ PU ಕಾಲೇಜ್ ಪ್ರಿನ್ಸಿಪಾಲರು ವೆಂಕಟೇಶ ಮೂರ್ತಿ ಲೇಸಡು ಪಾಲ್ದೆತ್ತುಂಡೇರು. ಬರವು ಕಲ್ಪನಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು. ನಾವು ಇನ್ನಷ್ಟು ಅಕಾಡೆಮಿಕ್ಸ್ಗೆ ಒತ್ತು ಕೊಡುವ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ KC ನಾಯಕ್ ಸರ್ ಅವರು ಅನೇಕ ಕನಸುಗಳನ್ನು
ಕಂಡಿದ್ದಾರೆ. ಅದನ್ನು ನನಸು ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮುಂದಿನ ವರ್ಷದಿಂದ 6, 7, 8, 9 ಮತ್ತೆ 10ನೇ ತರಗತಿಯವರೆಗೆ ನಾವು ಕಂಪಲ್ಸರಿಯಾಗಿ ನಾವು ಫೌಂಡೇಶನ್ ಕೋರ್ಸನ್ನು ನಾವು ಕೊಡ್ತಾ ಇದ್ವಿ. ಎಷ್ಟೇ ಪೂಜೆ ಮಾಡಿದರೂ ಏನು ಉಪಯೋಗ ಇಲ್ಲ. ಈಗಿನ ಪ್ರಪಂಚದಲ್ಲಿ ಏನಿಲ್ಲ, ಮೊಬೈಲ್ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ರೂಮಿನೊಳಗೆ ಇರ್ತಾರೆ. ಮನೆಗೆ ಯಾರು ಬಂದರೂ ಎದುರುಗೊಳ್ಳುವುದಿಲ್ಲ, ಗೊತ್ತಾಗೋದಿಲ್ಲ ಮಕ್ಕಳಿಗೆ. ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತಾ ಇಲ್ಲ ಮಕ್ಕಳು. ಇವತ್ತು ಮಕ್ಕಳಿಗೆ ಅದನ್ನು ಹೇಳಬೇಕಾಗ್ತದೆ. ನಾವು ಈ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಡದೇ ಇದ್ದರೆ ನಾಳೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. 1-2 ವರ್ಷದಿಂದ ನಮ್ಮ ತಲೆಯಲ್ಲಿ ಸುತ್ತಾಡ್ತಾ ಇತ್ತು. ತುಂಬ ತಜ್ಞರ ಹತ್ರ, ಸ್ನೇಹಿತರ ಹತ್ರ, ಆಮೇಲೆ ತುಂಬ ಸೀನಿಯರು ಫ್ಯಾಕಲ್ಟಿಗಳ ಹತ್ರ, ಎಲ್ಲರ ಹತ್ರ ಚರ್ಚೆ ಮಾಡಿದಾಗ ಒಂದು ಉತ್ತರ ಸಮಸ್ಯೆಗೆ ಸಿಕ್ಕಿದಂತಾಯಿತು. ಅದೇ ಶಕ್ತಿ ಫೌಂಡೇಶನ್ ಕೋರ್ಸ್. ಭ್ರಷ್ಟಾಚಾರ, ವಂಶ ರಾಜಕಾರಣ ಬೊಕ್ಕ ಕೋಮು ಲಡಾಯಿಲಿನ ಮುಗಿಪರೆ ಕರ್ನಾಟಕಗೂ ಅಪ್ದಂಚಿನ ಬದಲ್ ಪಕ್ಷದ ಅಗತ್ಯ ಉಂಡೊಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಗುರುಕಾರ್ಯರು ಮುಖ್ಯಮಂತ್ರಿ ಚಂದ್ರು ಪಂತೆರು ಆರು ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದರು. ಕರ್ನಾಟಕ ರಾಜ್ಯ ಆಮ್ ಆದ್ಮಿ ಪಕ್ಷದ ರಾಜ್ಯ ಗುರುಕಾರ್ಯರು ಮುಖ್ಯಮಂತ್ರಿ ಚಂದ್ರು ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ಭ್ರಷ್ಟಾಚಾರ, ವಂಶ ರಾಜಕಾರಣ ಬೊಕ್ಕ ಕೋಮು ಲಡಾಯಿಲೇನು ಮುಗಿಪರೆ ಕರ್ನಾಟಕಗೂ ಆಪ್ದಂಚಿನ ಬದಲು ಪಕ್ಷದ ಅಗತ್ಯ ಉಂಡು. ವಂಶ ರಾಜಕಾರಣದ ಎದುರು ಬೊಬ್ಬೆ ಪಾಡೊಂದಿತ್ತಿನ ಬಿಜೆಪಿದ ಪ್ರಧಾನಿ ಬೊಕ್ಕ ಬಾಕಿ ನಾಯಕರು HD ದೇವೇಗೌಡರ್ನ ವಂಶ ರಾಜಕಾರಣ ಬಗೆಟ್ ಮಣಿಪುಜರು ಕೇಂದ್ರಡು ಬೆರಕೆ ಸರ್ಕಾರ ಉಂಡು. ಪಾಕ ಕಾಂಗ್ರೆಸ್ ನಾಯಕರು ರಾಜಕೀಯಡು ಅಕ್ಲಿನ ಸಂತಾನ ರಾಜಕೀಯ ಮಲ್ತೊಂದುಲ್ಲೆರು. ಬಿಜೆಪಿ ಬೊಕ್ಕ ಕಾಂಗ್ರೆಸ್ 2 ಪಕ್ಷಲ ಭ್ರಷ್ಟಾಚಾರಡುಂಡು. ಬಿಜೆಪಿ ನಾಯಕರು ರಾಜ್ಯಡು 40% ಕಮಿಷನ್ ಹಗರಣ ಬೊಕ್ಕ ಕೇಂದ್ರಡು ಓಟದ ಬಾಂಡ್ ಹಗರಣುಲ್ಲೆರು. ಕಾಂಗ್ರೆಸ್ ಮೂಡಾ ಹಗರಣ ಬೊಕ್ಕ ವಾಲ್ಮೀಕಿ ನಿಗಮ ಹಗರಣ ಉಂಡೊಂದು ದೂರಿಯರು. ಸರ್ಕಾರಿ ಆಫೀಸ್ಲಿನ ಭ್ರಷ್ಟಾಚಾರದ್ದು ಜನಕ್ಲಿಗೆ ಬೇಜಾರಾತನೆಂದು ಪಂಡಿನ ಚಂದ್ರು ಸ್ಮಾರ್ಟ್ ಸಿಟಿ ಯೋಜನೆದ ನಿಧಿ ಗಳಿಸಿನ ಬಗೆಟ್ ಶ್ವೇತಪತ್ರ ಪಿದಡ್ಪಾವುಡೆಂದು ಒತ್ತಾಯ ಮಲ್ತೆರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಡಿಲ್ಲಿದ ಧರ್ಮದ ಕರೆಂಟ್ ಯೋಜನೆಯನ್ನು ನಕಲು ಮಲ್ತದು ಕರ್ನಾಟಕಡ್ಲ ಜಾರಿಗೆ ಕನ್ನದಂಡು ಅಂಡ ಡಿಲ್ಲಿಡು ಕರ್ನಾಟಕದ್ದು ಬೇತೇನೇ ರೀತಿಡು ಧರ್ಮದ ಯೋಜನೆಯನ್ನು ಒದಗಂಡಲ ಹೆಚ್ಚಿಗೆ ಬಜೆಟ್ ದುಂಬುದೀತನೆಂದು ಮುಖ್ಯಮಂತ್ರಿ ಚಂದ್ರು ಪಂಡಿರು. ಇವತ್ತು ಪ್ರಧಾನಮಂತ್ರಿಗಳೇ ಪರಿವಾರ ಕುಟುಂಬದಿಂದ ದೇಶ ಅಭಿವೃದ್ಧಿ ಆಗಲ್ಲ ಅಂತ ಮಾತು ಹೇಳ್ತಿದ್ದವರು ಸುಮ್ಮನೆ ಸಣ್ಣ ಉದಾಹರಣೆ, JDS ಪಕ್ಷವನ್ನು ಹೊಂದಾಣಿಕೆ ಮಾಡ್ಕೊಂಡ್ರು. ಅದು ಕುಟುಂಬ ರಾಜಕಾರಣ, ಪರಿವಾರ ಅಲ್ವಾ? ಅದು 4ನೇ ಬಾರಿ ಚುನಾವಣೆಗೆ ಹೋಗ್ತಿದ್ದೀವಿ. 3 ಬಾರಿ ಮುಖ್ಯಮಂತ್ರಿಗಳಾದಂಥ ಕೇಜ್ರಿವಾಲ್ ರವರು ರಾಷ್ಟ್ರದಲ್ಲೇ ಸೆಡ್ಡೊಡೆದು ನಿಲ್ತಾರೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಭಯದಿಂದ ಇಲ್ಲ ಸಲ್ಲದ ಆರೋಪ ಮಾಡಿ ಇವರಿಗೆ ಭ್ರಷ್ಟಾಚಾರದ ಬಪ್ಪಟ್ಟಿ ಇತ್ತು. ಬಾಂಡ್ ಚುನಾವಣಾ ಬಾಂಡ್ನಲ್ಲಿ ಸಕ್ರಮ ಮಾಡೋದು, ಅಂದರೆ ಕಳ್ಳ ದುಡ್ಡನ್ನೆಲ್ಲ ಸಕ್ರಮ ಮಾಡಿ ತಮ್ಮ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹಂಚೋ ರೀತಿ ಮಾಡಿದ್ರು. ಕುಡಿಯುವ ನೀರು, ವಾಸಕ್ಕೆ ಯೋಗ್ಯವಾದ ಮನೆ, ಬದುಕೋದಕ್ಕೆ ಒಳ್ಳೆಯ ವಾತಾವರಣ, ಎಲ್ಲರಿಗೂ ಒಳ್ಳೆಯ ಶಿಕ್ಷಣ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಇದು ಕನಿಷ್ಠ ಬೇಕಾಗಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಉದೀಪನ ಲೇಸ್ ಡಿಸೆಂಬರ್ 29 ಕುಡ್ಲದ ಪುರಭವನೋಡು ನಡಪೆರ ಉಂಡೊಂದು ಸಂಘದ ಗುರುಕಾರ್ಯರು ಕೆ ರಾಮ ಮುಗ್ರೋಡಿ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಕೆ ರಾಮ ಮುಗ್ರೋಡಿ ಕುಡ್ಲಡು ಸುದ್ದಿ ಕೊಟ್ಟುಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡುಪ್ಪುನ ಸುಳ್ಯ, ಪುತ್ತೂರು, ವಿಟ್ಲ, ಈಶ್ವರಮಂಗಳ ಬೊಕ್ಕ ಕುಡ್ಲ ತಾಲೂಕುದ ಗಾಣಿಗ ಸಮಾಜದ ಸಂಘಲು ಒಟ್ಟಾದು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘನು ಕಟ್ಟದಿತ್ತದು ಐತ ಉದೀಪನ ಬೊಕ್ಕ ಆಡಳಿತದಕ್ಕಲು ಅಧಿಕಾರದೆತ್ತೊನ್ನ ಲೇಸು ಡಿಸೆಂಬರ್ 21 ಕುಡ್ಲದ ಪುರಭವನೋಡು ನಡಪೆರ ಉಂಡು ಎಂದು ಪಂಡೆರು. ಜಿಲ್ಲೆದ 5 ತಾಲೂಕುಲಿಡುಪ್ಪುನ ಸಂಗುಲೇನು ಒಂಜೇ ವೇದಿಕೆದಡಿ ಕನ್ನತದು ಸಮುದಾಯದ ಅಭಿವೃದ್ಧಿಗಾದ ಪುಣಿಪುನವು ಉಂದೆತ್ತ ಉದ್ದೇಶ. ಸಮಾಜದ ಬಾರಿ ಬಡವರಿಗೂ ಬೊಕ್ಕ ಬರವು ಕಲ್ಪನ ಬಡವರಿಗೂ ಜೋಕ್ಲೆಗೂ ಸಾಯ, ಸರ್ಕಾರಿ ಸವಲತ್ತುಲಿನ ದೆತ್ತೊನೆರೆ ಸಾಯ ಮಲ್ಪನವು ಸಾಧಕರಿಗೂ ಸಮ್ಮನ, ವಿದ್ಯಾನಿಧಿ ಸಹಕಾರಿ ಸಂಘ ತಾಪನೆ ಮಲ್ಪನ ಉದ್ದೇಶ ಹೊಂದುದುಂಡು ಪಂಡಿರು. 21 ಪುರಭವನೋಡು ಕಾಂಡೆ 1 ಭಜನೆ, 10 ಸಭಾಲೇಸ್, ಮಧ್ಯಾಹ್ನ 1 ಭಾರತೀಯ ಸಂಸ್ಕೃತಿಯನ್ನು ತೋಜಾವನ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಅಟ್ಟಣೆ ಮಲ್ತದನಂದು ಕೆ ರಾಮ ಮುಗ್ರೋಡಿ ಪಂಡೆರು. ಸಂಘದ ಮರ್ಯಾದೆ ಗುರುಕಾರ್ಯರು ಎಸ್ ಶಂಕರ ಪಾಟಾಳಿ, ಸಾಂಸ್ಕೃತಿಕ ಕಾರ್ಯಂತರು ಎಸ್ ದಾಮೋದರ ಪಾಟಾಳಿ,
ಕೊಬ್ಬದ ಕಾರಿಂತಿರು ರವಿಚಂದ್ರ ಭಟ್ರ ಕುಮೇರು ಕೃಷ್ಣ ಡಿಎಸ್ ಸುದ್ದಿ ಕುಟುಡಿತ್ತಿರು. ತಾಲೂಕುಗಳಲ್ಲಿ ವಾಸಿಸುತ್ತಿರುವ ವಾಣಿಯ ಗಾಣಿಗ ಸಮಾಜದ 5 ತಾಲೂಕು ಸಂಘಗಳ ಪ್ರಮುಖರನ್ನು ಸೇರಿಸಿ ಸಂಘಟನಾತ್ಮಕವಾಗಿ ಒಂದು ಬಲಿಷ್ಠ ಜಿಲ್ಲಾ ಸಂಘವನ್ನು ಸ್ಥಾಪಿಸಲು ಈಗಾಗಲೇ ಕಾರ್ಯಪ್ರವೃತ್ತರಾಗಿರುತ್ತೇವೆ. ಸಂಘದ ಪ್ರಧಾನ ಕಚೇರಿಯು ಮಂಗಳೂರಿನಲ್ಲಿರ್ತದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಿಸುತ್ತಿರುವ ಪಾಟಾಳಿ ಗಾಣಿಗ, ವಾಣಿಯ ಗಾಣಿಗ ಸಂಘಗಳ ಪದಾಧಿಕಾರಿಗಳು ಒಟ್ಟು ಸೇರಿ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಎಂಬ ನಾಮಾಂಕಿತದಲ್ಲಿ ಸಂಘ ಸಂಸ್ಥೆಗಳ ನೋಂದಾವಣಿ ಕಚೇರಿಯಲ್ಲಿ ನೋಂದಾಯಿಸಲಾಗಿದೆ. ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ಸಮುದಾಯದವರೆಂದು ಹೇಳಲು ನಮಗೆಲ್ಲ ಹೆಮ್ಮೆ ಎನಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು ಇದರ ಉದ್ಘಾಟನಾ ಕಾರ್ಯಕ್ರಮವು ತಾರೀಕು 29/12/24 ರವಿವಾರ ಮಂಗಳೂರಿನ ಕುದ್ಮುಲ್ ರಂಗರಾವ್ ಸಭಾಭವನದಲ್ಲಿ ನಡೆಯಲಿದೆ. ಉದ್ಘಾಟಕರಾಗಿ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಮಂಗಳೂರು, ಅಧ್ಯಕ್ಷತೆಯನ್ನು ಸಂಘದ ನಿಯೋಜಿತ ಅಧ್ಯಕ್ಷರಾದ ಕೆ ರಾಮ ಮುಗ್ರೋಡಿಯವರು ವಹಿಸಲಿದ್ದಾರೆ. ಶ್ರೀ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ರಾಯಿ ಕ್ಷೇತ್ರೋಡಿತದ ಗುರುವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡೆದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಒಟ್ಟು ಆಜಿ ಮೇಳೋಲು ಇತ್ತದು. ಕಟೀಲು ಶ್ರೀ ದುರ್ಗೆನ ಭಕ್ತರು ಕಲಾ ಅಭಿಮಾನಿಲು ವರ್ಷಲ ಸೇವೆ ಆಟ ಗೊಬ್ಬಂದೊಲ್ಲೆರು. ಬಂಟ್ವಾಳ ತಾಲೂಕುದ ರಾಯಿ ಕೈತ್ರೋಡಿದ ಶ್ರೀ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರಡು ಡಿಸೆಂಬರ್ 21 ಶನಿವಾರ ರಾತ್ರಿ ಮಂತ್ರಜಾವದೆ ಬೊಕ್ಕ ಕೊರಗಜ್ಜನ ಕೋಲ ನಡಪೆರೆ ಇತ್ತದು. ಗುರುವಾರ ಕ್ಷೇತ್ರದಾರು ಕೈತ್ರೋಡಿ ಕ್ವಾರ್ಟರ್ಸ್ದ ಲೋಕೇಶ್ ಬೊಕ್ಕ ಸಂಸಾರದ ಕುಲು ತನ್ಕುಲಿನ ಇಲ್ಲಲ್ದ ಎದುರು ಕಟೀಲು ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟಗೊಬ್ಬಾಯಿರು. ಚೌಕಿ ಪೂಜೆ ಕರಿತದು ಆಟ ಸುರುವಾಂಡು. ರಾತ್ರಿ ನೊಪ್ಪ ಪ್ರಸಾದ ಅಟ್ಟಣೆ ಮಲ್ತದಿತ್ತೇರು. ಊರದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲದ ಭಕ್ತರು ಸೇವಾ ಕರ್ತಲು ಲೋಕೇಶ್ ಕೈತ್ರೋಡಿ ಬೊಕ್ಕ ಸಂಸಾರ ಅಂಚನೆ ಅಕ್ಲಿನ ಕುಟುಂಬದಕ್ಕಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ವಿದ್ಯಾರ್ಥಿಲಿನ ಜಾಗತಿಕ ದೃಷ್ಟಿಕೋನ ಹೆಚ್ಚ ಮಲ್ಪರೆ ಅಂಚನೆ ಸಾಂಸ್ಕೃತಿಕ ಕಲಿಕೆಯನ್ನು ಉತ್ತೇಜನ ಮಲ್ಪರೆ ಬೇತೆ ಬೇತೆ ಕ್ಷೇತ್ರಡು ಶೈಕ್ಷಣಿಕ ಮಾನ್ಯತೆ ಪಡೆಪಿನ ದೃಷ್ಟಿಡ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಪ್ರವಾಸನು ಮಲೇಷ್ಯಾಗ ಆನಿಮೇಷನ್ ವಿಭಾಗದ ಮುಖ್ಯಸ್ಥರು ಸಂತೋಷ್ ನೋಟಗಾರ್ ಮೇರನ ನೇತೃತ್ವಡು ಆಯೋಜನೆ ಮಲ್ತದಿತ್ತಡು.
ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯ ಎಲ್ಪತ್ತೊಂಜಿ ವಿದ್ಯಾರ್ಥಿಗಳು ಅಂಚನೆ ಒರ್ಮ ಅಧ್ಯಾಪಕರನೊಟ್ಟಿಗೆ ಡಿಸೆಂಬರ್ 2 ಮಲೇಷ್ಯಾದ ಕೌಲಾಲಂಪುರಗೂ 5 ದಿನದ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಪ್ರವಾಸನು ಆಯೋಜನೆ ಮಲ್ತಿತ್ತಂಡು. ವಿದ್ಯಾರ್ಥಿಗಳ ಸುಸಜ್ಜಿತ ಅಂಚನೆ ಜಾಗತಿಕ ಅರಿವು ಮೂಡಾಯರೆ ಇದಿಟ್ಟಿಡ ಆಯೋಜನೆ ಮಲ್ತಿನ ಈ ಪ್ರವಾಸಗೂ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಪತಿ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಈ ಉಪಕ್ರಮಕ್ಕೂ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಾಯರು. ಕಂಪ್ಯೂಟರ್ ಆನಿಮೇಷನ್ ವಿಭಾಗದ ಮುಖ್ಯಸ್ಥರಾಯಿನ ಸಂತೋಷ್ ನೋಟಗಾರ್ ಮೇರ್ನ ಮುತಾಲಿಕೆಡೆ ಈ ಪ್ರವಾಸ ಆಯೋಜನೆ ಮಲ್ತಿತ್ತಂಡು. ಈ ಪ್ರವಾಸಡು ತಂಡ ಕೌಲಾಲಂಪುರದ ಪುತ್ರಜೇಟುಪ್ನ ಹರಿಯೋಟ್ ವ್ಯಾಟ್ ವಿಶ್ವವಿದ್ಯಾನಿಲಯ ಅಂಚನೆ ಮೋನಾಶ್ ವಿಶ್ವವಿದ್ಯಾನಿಲಯಗೂ ಭೇಟಿ ಕೊಡ್ದಿತ್ತಂಡು. ಡಾಕ್ಟರ್ ಪ್ರವೀಣ್ ಬಾಲಕೃಷ್ಣನ್ ನಾಯರ್ ಮೇರ್ ಮಲೇಷ್ಯಾದ ವಿಶಿಷ್ಟ ಶಿಕ್ಷಣ ವಿಧಾನದ ಬಗ್ಗೆ ಚಿಂತನ ಪ್ರಚೋದಕ ಅಧಿವೇಶನ ನಡಪಾದ ಕೊರಿಯರು ಜೋಕ್ಲಿಗ ನೆತ್ತ ಬಗ್ಗೆ ಆಳವಾದ ತಿಳುವಳಿಕೆ ಮೂಡವನ ದಿಟ್ಟಿಡ ವಿದ್ಯಾರ್ಥಿಗಳಿಗೆ ಒಂದು ಮಲ್ಲ ಮಟ್ಟಡು ಸಾಯಾಂಡ್ ಅಂಚನೆ ತಂಡ ಬೇಲಿಸ್ ಚಾಕ್ಲೇಟ್ ಕಿಂಗ್ಡಮ್ ಫ್ಯಾಕ್ಟರಿ ಬೊಕ್ಕ ರಾಯಲ್ ಸೆಲಮ್ಗೋರ್ ಫ್ಯೂಟರ್ ಡಿಸೈನ್ ಫ್ಯಾಕ್ಟರಿಗೂ ಭೇಟಿ ಕೊರುಂಡು. ಆವಿಡದ ಬೊಕ್ಕ ವಿಶ್ವದ ಬಾರಿ ಮಲ್ಲ ಫ್ಯೂಟರ್ ತಯಾರಕ ರಾಯಲ್ ಸೆಲಮ್ಗೋರ್ ಫ್ಯೂಟರ್ ಡಿಸೈನ್ ಫ್ಯಾಕ್ಟರಿಗಳ ಸಂದರ್ಶನ ಮಲ್ತಂಡು. ಆವಿಡದ ಬೊಕ್ಕ ವಿದ್ಯಾರ್ಥಿಗಳ ಬೊಕ್ಕ ಸಿಬ್ಬಂದಿ ಗುಂಪು ಕೌಲಾಲಂಪುರದ ಬೇತೆ ಬೇತೆ ಆಕರ್ಷಣಾ ಕುಡ್ಲದ ಬೋಂದೇಲಡು ಉಪ್ಪುನ ಎಂಜಿಸಿ ಹೈಸ್ಕೂಲ್ದ ಶಾಲಾ ವಾರ್ಷಿಕೋತ್ಸವ ಇಂಚಿ ಪಾಟಣೆ ಆದಿತ್ತದು. ಕ್ಯಾಥೋಲಿಕ್ ಬೋರ್ಡ್ದ ಎಜುಕೇಷನ್ ಸೆಂಟರ್ದ ಕಾರ್ಯದರ್ಶಿ ಫಾದರ್ ಪ್ರವೀಣ್ ಲಿಯೋ ಮಲ್ಲ ಬಿನ್ನೆರಾದ ಕಾರ್ಯಕ್ರಮಟ್ಟು ಪಾಲ್ಪಡೆದಿದ್ದರು. ಕುಡ್ಲದ ಎಂಜಿಸಿ ಹೈಸ್ಕೂಲ್ ಬೋಂದೇಲಡು ಶಾಲಾ ವಾರ್ಷಿಕೋತ್ಸವ ಇಂಚಿಪ್ಪ ಅಟ್ಟಣೆ ಆದಿತ್ತಂಡು. ಈ ಪೊರ್ತುಡು ಮುಖ್ಯ ಅತಿಥಿಲಾದ ಕ್ಯಾಥೋಲಿಕ್ ಬೋರ್ಡ್ ಆಫ್ ಎಜುಕೇಷನ್ ಸೆಂಟರ್ದ ಕಾರ್ಯದರ್ಶಿಲು ಫಾದರ್ ಪ್ರವೀಣ್ ಲಿಯೋ ಅಂಚನೆ ಗೌರವ ಅತಿಥಿಲಾದ ಎಂಸಿಸಿ ಬ್ಯಾಂಕ್ದ ಚೇರ್ಮನ್ ಅನಿಲ್ ಲೋಬೋ ಅಂಚನೆ ವಿಶೇಷ ಅತಿಥಿಲಾದ ಕಾವೂರು ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್, ಕಾರ್ಪೊರೇಟರ್ ಸಂಗೀತಾ ನಾಯಕ್, ಎಂಜಿಸಿ ಶಾಲೆದ ಕರೆಸ್ಪಾಂಡೆಂಟ್ ಅಂಚನೆ ಮುಖ್ಯೋಪಾಧ್ಯಾಯರು ಸುಕ್ರೀನ್ ರೆಬೆಲ್ಲೋ, ಕನ್ನಡ ಮಾಧ್ಯಮದ ಸಿಸ್ಟರ್ ಸಂಗೀತಾ ಚಾವಡಿಡ್ ಇತದು ಸಭಾಲೀಸ್ ನಡೆತಂಡು. ಪಂತೊಡು ಗೆಂದಿನಕ್ಲೆಗ್ ಶೈಕ್ಷಣಿಕ ಕ್ರೀಡಾ ಸಾಧನೆ ಮಲ್ತಿನ ಜೋಕ್ಲೆಗ್ ಈ ಪೊರ್ತುಡು ಇನಾಮನು ಪಟ್ಟಿಯರು. ಅವಿರ್ದ ಬೊಕ್ಕ ಫುಲ್ನೆಸ್ ಆಫ್ ಲೈಫ್ ಪನ್ಪಿನ ಸಂದೇಶದೊಟ್ಟಿಗೆ ಜೋಕ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪೊರ್ಲುಡು ನಡೆತಂಡು. ಕುಡ್ಲದ ಕಾವೂರುಡುಪ್ಪುನ ಎಜುಕೇಟ್ಸ್ ಪ್ರೀ ಸ್ಕೂಲ್ ಬೊಕ್ಕ ಎನ್ಟಿಟಿ ಅಂಚನೆ ಎಜು ಕೋಚ್ ಲರ್ನಿಂಗ್ ಸೆಂಟರ್ ನೆತ್ತ ವಾರ್ಷಿಕೋತ್ಸವ ಇಂಚಿಪ್ಪ ಕಾವೂರು ಸಪ್ತಗಿರಿ ಗ್ರೌಂಡ್ ನಡೆತಂಡು. ಸುಮಾರು 8 ವರ್ಷದ್ದು ಕಾವೂರು ಸಪ್ತಗಿರಿ ಮಾಳಿಗೆಡು ಎಜು ಕಿಡ್ಸ್ ಪ್ರೀ ಸ್ಕೂಲ್ ಬೊಕ್ಕ ಎನ್ಟಿಟಿ ಅಂಚನೆ ಎಜು ಕೋಚ್ ಲರ್ನಿಂಗ್ ಸೆಂಟರ್ ಪನ್ಪಿನ ಸಂಸ್ಥೆ ನಡತೊಂದಿತ್ತದು. ಬ್ಲೂಮಿಂಗ್ ಮೈಂಡ್ಸ್ ವೇರ್ ಯಂಗ್ ಡ್ರೀಮ್ಸ್ ಫ್ಲೋರಿಶ್ ಪನ್ಪಿನ ದೇಯನು ಪತ್ತೊಂದು ಜೋಕ್ಲಿಗೆ ಎಡ್ಡೆ ಶಿಕ್ಷಣ ಅಂಚನೆ ಗೊಬ್ಬದೊಟ್ಟಿಗೆ ಪಾಠ ಬುದ್ಧಿಗೂ ಚುರುಕು ಕೊರ್ಪಿನ ಚಾತುರ್ಪುಡು ಕಲ್ಪವನ ಶಾಲೆ ಆದಿತ್ತದು. ನೆತ್ತೊಟ್ಟಿಗೆ 1ನೇದು ಡಿಗ್ರಿ ಮುಟ್ಟದ ಜೋಕ್ಲಿಗೆ ಟ್ಯೂಷನ್ ಅವಿಡ್ದ ಬೊಕ್ಕ ಸಿಇಟಿ ನೀಟ್ ಜೆಇ ಕೋಚಿಂಗ್ಲೇನು ಕೊರೊಂದಿತ್ತದು. ನೆತ್ತ ವಾರ್ಷಿಕೋತ್ಸವ ಇಂಚಿಪ್ಪ ಸಪ್ತಗಿರಿ ಗ್ರೌಂಡ್ ನಡೆತಂಡು. ಚೆಂಡೆವಾದ್ಯದೊಟ್ಟಿಗೂ ಶಾಲೆದ ಜೋಕುಲು ಬಿನ್ನೆರೆನು ಎದ್ಕೊಂಡೇರು. ಮಲ್ಲ ಬಿನ್ನೆರೆ ಮಣಿಟ್ಟು ಯೂನಿವರ್ಸಿಟಿ ಕಾಲೇಜ್ದ MBA MCOM ಡಿಪಾರ್ಟ್ಮೆಂಟ್ದ ಪ್ರೊಫೆಸರ್ ಬೊಕ್ಕ ಕೋಆರ್ಡಿನೇಟರ್ ಡಾಕ್ಟರ್ ಯತೀಶ್ ಕುಮಾರ್ ಪಾಲ್ಪಡೆದಿದ್ದರು.
ಅಂಚನೆ ಗೌರವ ಅತಿಥಿಲಾದ ನಮ್ಮ ಕುಡ್ಲದ ಡಾಕ್ಟರ್ ಪ್ರಿಯಾ ಹರೀಶ್, ಅಂಚನೆ ಶಿಕ್ಷಕ ರಕ್ಷಕ ಸಂಘದ ಪ್ರೊಫೆಸರ್ ಸಂತೋಷ್ ನೋಟೆಗಾರ್ ಬೊಕ್ಕ ಶಾಲೆದ ಆನಂದ್ ಕ್ರಿಸ್ಟಫರ್ ಪಾಲ್ಪಡೆದು ಲೇಸದ ಉದೀಪನ ತುಡರ್ ಅರಳಾದ ನಡೆತಂಡು ಮಲ್ಲಬಿನ್ನೆರು ಮಣ್ಣಿಟ್ಟಿನ ಗಣ್ಯರು ಎಡ್ಡೆಪ್ಪದ ಮದಿಪುನ ಕೊರಿಯರು ಜೋಕ್ಲೆಗ್ ಸುಮಾರು ಚಾತುರ್ಪದ ಪಂತುಳು ಅಟ್ಟಣೆ ಆದಿತ್ತದು ಗೆಂದಿನಕ್ಲೆಗ್ ಇನಾಮ್ಲೇನು ಪಟ್ಟಿಯರು ನೆತ್ತ ವಿವರಲೇನು ಸುಪ್ರೀತಾ ಕೊರಿಯರು ಶಾಲಾ ಶಿಕ್ಷಕರೊಂದೊಡ್ದು ಪ್ರಾರ್ಥನೆ ನಡೆತಂಡು ಅವಿಡ್ದ ಬೊಕ್ಕ ಸೌಮ್ಯ ಮಾತರಿಲ್ಲ ಎದ್ದುಕೊಂಡೇರು. ಸುನೀತಾ ಶಾಲೆದ ವಾರ್ಷಿಕ ವರದಿನ ದುಂಬುದಿಯರು. ಶಿಕ್ಷಕಿ ಗೀತಾ ಸುಲ್ಮಿಸಿಂದಾಯರು. ಮೌಸಮಿ ಸಭೆ ಸುಧಾರ್ತು ಕೊರಿಯರು. ಅವಿಡ್ದು ಬೊಕ್ಕ ಜೋಕ್ಲಿಡ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಬರಿಗರ್ದಿಡು ಪೊರ್ಲುಡು ನಡೆತಂಡು. ಸಾಂಸ್ಕೃತಿಕ ಕಾರ್ಯಕ್ರಮದ ಸುಧಾರಿಕೆನು ದೈವಿಕ್ ಬೊಕ್ಕ ತ್ರಿಷಾ ನಡಪಾದ ಕೊರಿಯರು. ಮಂಜೇಶ್ವರ ತಾಲೂಕದ ಪಾವೂರು ಬಚ್ಚಳ್ಳಿ ಕೆಡುಪುನ ಸ್ನೇಹಾಲಯಡು ಡಿಸೆಂಬರ್ 21 ಶನಿವಾರ ಬಯ್ಯ 6 ಗಂಟೆಗೆ ಕ್ರಿಸ್ಮಸ್ ಸ್ನೇಹ ಮಿಲನ ಕಾರ್ಯಕ್ರಮ ಅಟ್ಟಣೆ ಮಲ್ತದೇರು. ಕಾಸರಗೋಡು ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಶಿಲ್ಪಾ ದೇವಯ್ಯ, ಕುಡ್ಲದ ಬೆಲ್ಲಾಗ್ ಜಿಲ್ಲಾ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ ಇಂಚ ಬಿನ್ನಿರು ಪಾಲ್ದೆತ್ತೊಂಡ್ಬೇರು. ಕ್ರಿಸ್ಮಸ್ ಗಾನಲಹರಿ ಅಟ್ಟಣೆ ಮಲ್ತದನಂದು ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ಪ್ರಕಟಣೆ ತೆರಿಪಾದನು. ಇಡೀಗ ಎನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿದು ನನ್ನೆಲೆಯತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.